ಹೊಲಸು ರಾಜಕೀಯದಿಂದ ಬೇಸತ್ತ ಮತದಾರರು ಮೌಲ್ಯಾಧಾರಿತ ರಾಜಕೀಯ ನಿರೀಕ್ಷೆಯಲ್ಲಿದ್ದಾರೆ ಅಂತ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯಾಧ್ಯಕ್ಷ ತಾಹಿರ್ ಹುಸೇನ್ ಹೇಳಿದರು. ಈ ಸಂದರ್ಭ ಮಂಗಳೂರಿನ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೌಲ್ಯಾಧಾರಿತ ರಾಜಕೀಯ ತಿಳಿಯಪಡಿಸುವ ನಿಟ್ಟಿನಲ್ಲಿ ದೇಶದಾದ್ಯಂತ ಅರಿವು ಮೂಡಿಸಲಾಗುತ್ತಿದೆ. ಇದರ ವಿರುದ್ಧ ಹೋರಾಟ ಕೂಡ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಇನ್ನು ಟಿಪ್ಪು ಜಯಂತಿಯನ್ನ ರದ್ದುಗೊಳಿಸಿರುವ ಬಿಜೆಪಿ ಸರ್ಕಾರದ ಕ್ರಮವನ್ನು ಖಂಡಿಸಿದರು. ಈ ನಡುವೆ ದೇಶದಲ್ಲಿ ಬಿಗುವಿನ ದ್ವೇಷದ ರಾಜಕಾರಣ ನಡೆಯುತ್ತಿದೆ. ಕೆಲವರು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು. ನಮ್ಮಲ್ಲಿ ನಾವು ಹೇಳುವಂಥದ್ದೇನೆಂದರೆ, ಇದಕ್ಕೆಲ್ಲ ಕಾರಣ ಇವತ್ತು ರಾಜಕೀಯದಲ್ಲಿ ಮೌಲ್ಯಗಳಿಲ್ಲ. ಹಾಗೆ ರಾಜಕೀಯದಲ್ಲಿ ಮೌಲ್ಯಗಳು ಬಂದರೆ ಮಾತ್ರ ಈ ಎಲ್ಲ ಪಿಡುಗು ದೂರ ಹೋಗಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಇಡೀ ದೇಶದಲ್ಲಿ ಮೌಲ್ಯಾಧಾರಿತ ರಾಜಕೀಯ ಏನು ಎಂಬುದನ್ನು ಪರಿಚಯ ಮಾಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಆ ನಿಟ್ಟಿನಲ್ಲಿ ಹೋರಾಟ ನಡೆಸ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಒಂದು ಬಿಗುವಿನ ವಾತಾವರಣ ಮತ್ತು ದ್ವೇಷದ ವಾತಾವರಣ ಹುಟ್ಟಿಸಲಾಗಿದೆ. ಆ ದ್ವೇಷದ ವಾತಾವರಣ ರಾಜಕೀಯ ಲಾಭಕ್ಕಾಗಿ ಇವತ್ತು ಅವರು ಬಳಸ್ಕೊಳ್ತಾ ಇದ್ದಾರೆ. ಅದು ಕೂಡ ಒಬ್ಬ ದೇವರ ಹೆಸರಲ್ಲಿ ಇವತ್ತು ಜನರನ್ನು ಕೊಲ್ಲುವುದಂಥದ್ದು ಏನಿದೆಯಲ್ಲ, ಅದು ಇಡೀ ಮಾನವ ಕುಲಕ್ಕೆ ಒಂದು ಕಪ್ಪು ಚುಕ್ಕೆ. ರಾಜ್ಯ ಉಪಾಧ್ಯಕ್ಷ ಶ್ರೀಕಾಂತ್ ಸಾಲಿಯಾನ್ ಮಾತನಾಡಿ, ಸುಭದ್ರ ದೇಶ ನಿರ್ಮಾಣಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು. ಎಲ್ಲರೂ ಮುಂದೆ ಬಂದರೆ ಖಂಡಿತವಾಗಿ ನಮ್ಮ ದೇಶವನ್ನು ಸಮೃದ್ಧವಾದ ದೇಶ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಎಲ್ಲರೂ ಸೇರಿ ಇವತ್ತು ಮೌಲ್ಯಾಧಾರಿತ ಪಕ್ಷ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಹೇಳಿ ನಾವು ಸ್ಥಾಪನೆ ಮಾಡಿ ಈ ಬೀಜವನ್ನು ಇಡೀ ದೇಶಾದ್ಯಂತ ಬಿತ್ತಿ ಮುನ್ನಡೀತಾ ಇದ್ದೇವೆ. ಖಂಡಿತವಾಗಿ ಮುಂದೊಂದಿನ ಈ ಪಕ್ಷ ಇಡೀ ದೇಶಕ್ಕೊಂದು ಬೆಳಕಾಗ್ತದೆ ಹೇಳ್ತಾ ನನ್ನ. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಬೀಬುಲ್ಲಾ ಖಾನ್, ಕೋಶಾಧಿಕಾರಿ ರಿಯಾಜ್ ಅಹಮದ್ ಪಾಷಾ, ಜಿಲ್ಲಾಧ್ಯಕ್ಷ ಸುಲೈಮಾನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.